ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಪ್ರತಿದಿನ ವಿಭಿನ್ನ ರೀತಿಯಾದಂಥ ಖಾದ್ಯಗಳನ್ನು ಹೇಳ್ಕೊಡ್ತೀವಿ. ಇವತ್ತು ಕೂಡ ವಿಭಿನ್ನ ರೀತಿಯಾದಂಥ ಖಾದ್ಯಗಳನ್ನು ಹೇಳ್ಕೊಡ್ತೀವಿ. ಸೊ ನಿಮಗೆಲ್ಲ ಡಿಫ್ರೆಂಟ್ ರೆಸಿಪಿಯನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ವಿಜಯ ಅವರು. ಇವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ವಿಜಯ ಅವರೇ, ಎಲ್ಲಿಂದ ಬರ್ತಾ ಇದ್ದೀರಿ ತಾವು? ಕುದುರೆಮುಖ ಕಾವೂರಿಂದ ಬರ್ತಾ ಇದ್ದೀರಿ. ಓಕೆ. ಸೊ ನಮಗೆ ಯಾವ ರೀತಿಯಾದಂಥ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ ಇವತ್ತು? ಸಂಜೆ ಸ್ನ್ಯಾಕ್ಸ್ ಒಂದು ಸ್ವೀಟ್ ಹೇಳ್ಕೊಡ್ತಾ ಇದ್ದೀನಿ, ಬೇಸನ್ ಬರ್ಫಿ, ಮತ್ತೆ ರಾಜಸ್ಥಾನಿ ಪತೌಡಿ ಅಂತ ಚಿರೋಟಿ ರವೆಯಿಂದ ಮಾಡೋದು. ಸೊ ಸೌತ್ ಇಂದ ಡೈರೆಕ್ಟ್ ನಾರ್ತ್ ಹೋಗ್ಬಿಟ್ರ? ಸಂಜೆಯ ಚಾಗೆ ಸ್ನ್ಯಾಕ್ ಇದು. ಸೊ ಎರಡು ಕೂಡ. ಸರಿ, ಹಾಗಾದ್ರೆ ಇವತ್ತು ಸ್ನ್ಯಾಕ್ಸ್ ರೆಸಿಪೀಸ್ ಎಲ್ಲ. ಓಕೆ, ಎಸ್ ಡನ್. ಫಸ್ಟ್ ಯಾವ್ದು ಹೇಳ್ಕೊಡ್ತಾ ಇದ್ದೀರಿ? ಫಸ್ಟ್ ಮೇಡಮ್ ನಾನು ಬೇಸನ್ ಬರ್ಫಿ ಮಾಡ್ತಾ ಇದ್ದೀನಿ. ಓಕೆ, ಫೈನ್, ಶುರು ಮಾಡೋಣ. ಓಕೆ. ಎಸ್, ಮೊದಲು ಕಡಲೆ ಹಿಟ್ಟು ತಗೋಣ, ಒಂದು ಬೌಲು. ಅದರಷ್ಟು ಶುಗರ್, ಅದರಷ್ಟು ಆಯಿಲ್, ಮತ್ತೆ ಸ್ವಲ್ಪ ತೆಂಗಿನ ತುರಿ, ಸ್ವಲ್ಪ ಹಾಲು, ಅಷ್ಟೇ ಮೇಡಮ್. ಇಷ್ಟನ್ನ ಹಾಕಿ ಇಷ್ಟನ್ನ ಮಿಕ್ಸ್ ಮಾಡಿಬಿಟ್ಟು ನಾವು ಆಮೇಲೆ ಅದನ್ನೆಲ್ಲ ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಒಲೆನಲ್ಲಿ ಸಣ್ಣ ಉರಿನಲ್ಲಿ ಇಟ್ಬಿಟ್ಟು. ಓಕೆ, ಫಸ್ಟ್ ಹಾಗಾದ್ರೆ ಈಗ ನಿಮ್ಗೆ ಮಿಕ್ಸ್ ಮಾಡ್ಕೊಂಡು ಅದನ್ನೇ ಬೇಯಿಸೋದಕ್ಕೆ ಇಡ್ತೀರಿ? ಡೈರೆಕ್ಟ್ ಕಡಾಯಿ ಕೊಡ್ಲಾ? ಡೈರೆಕ್ಟ್ ಕಡಾಯಿ ಕೊಡಿ. ಓ ಎಸ್, ತಗೊಳ್ಳಿ. 1 ಸ್ಪೂನ್ ಕೊಡ್ತೀರಿ ಮೇಡಮ್. ಫಸ್ಟ್ ನಾನು ಬೇಸನ್ ಹಾಕ್ತಾ ಇದ್ದೀನಿ. ಸೊ ಪ್ರಮಾಣ ಏನಾದರೂ ಇದೆಯಾ? ಪ್ರಮಾಣ ಮೇಡಮ್, ಒಂದಷ್ಟಕ್ಕೆ 2 ಶುಗರ್, 2 ಆಯಿಲ್, ಮತ್ತೆ ಇದು ತೆಂಗಿನಕಾಯಿಗೆ ಮತ್ತೆ ಹಾಲಿಗೇನು ಇದಿಲ್ಲ. ಎಷ್ಟು ಬೇಕಾದ್ರೂ ಧಾರಾಳವಾಗೇನಿಲ್ಲ, ಆಫ್ ಅದು ಆಫ್ ಸಾಕು. ಸ್ವಲ್ಪ ಒಂದಿಷ್ಟನಲ್ಲಿ ಒಂದು 45 ಸ್ವಲ್ಪ ಮಾಡ್ಕೊಂಡ್ರೆ 15ನಲ್ಲಿ ಬೇಡ, ಅಷ್ಟು ಬೇಡ. ಓಕೆ ಮೇಡಮ್. ಕಡಲೆ ಹಿಟ್ಟಾಯ್ತು. ಈಗ ಶುಗರ್ ಹಾಕ್ತಾ ಇದ್ದೀನಿ. ಕಡಲೆ ಹಿಟ್ಟಿನ 2 ಪಟ್ಟು ಸಕ್ಕರೆ. 2 ಪಟ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಇದು ಕಡಲೆ ಹಿಟ್ಟಿನ ಅರ್ಧದಷ್ಟು ತೆಂಗಿನ ತುರಿ. ಸೊ ಏನೋ ತೆಂಗಿನ ತುರಿ ಹಾಕ್ಬೇಕು ಅಂದ್ರೆ ಇವಳು ಧಾರಾಳ ಅಂತ ಹೇಳ್ತಾರೆ, ಅದಕ್ಕೆ ಪ್ರಮಾಣನೇ ಹೇಳಿಬಿಟ್ರೆ ಪರವಾಗಿಲ್ಲ ಅಂತ ಧಾರಾಳ ಅಂತ. ಇದು ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಓಕೆ, ಹಾಲು ಎಷ್ಟು? ಹಾಲು ಅದರಲ್ಲಿ ಇದು ಕಡಲೆ ಹಿಟ್ಟಿನಲ್ಲಿ ಒಂದು ಮುಕ್ಕಾಲು. ಓಕೆ, ಮುಕ್ಕಾಲು ಆದರೆ ಸಾಕು. ಸ್ವಲ್ಪ ಆಯಿಲ್ ಬೇಕು. ಎಷ್ಟು ಪ್ರಮಾಣ? ಹೇಗೆ? ಅದು ಸಕ್ಕರೆ ಅಷ್ಟೇ ಇರಬೇಕು. ಸಕ್ಕರೆ 2 ಪ್ರಮಾಣ ಹಾಕ್ತೀವಲ್ಲ ಅಷ್ಟೇ ಆಯಿಲ್ ಬೇಕು. ಓಕೆ, ಅಂದಾಜೆಲ್ಲ ಹಾಕೊಳ್ಳೋದಾ? ಅಂದಾಜೇನಿಲ್ಲ, ಇದು ಪ್ರಮಾಣ ಕರೆಕ್ಟ್ ಇರಬೇಕು. ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸೊ ಧಾರಾಳವಾಗಿ ಬಳಸ್ಕೊಳ್ಬೋದು. ಎಣ್ಣೆ ಧಾರಾಳವಾಗಿ ಹಾಕಿದ್ರೇ ಸ್ವೀಟ್. ಸೊ ಇದಕ್ಕೆ ಒಪ್ಕೊಂಡ್ರಿ ಧಾರಾಳವಾಗಿ ಅಂತ. ಇದನ್ನೆಲ್ಲ ಮಿಕ್ಸ್ ಮಾಡೋದು ನೀಟಾಗಿ, ಗಂಟಿಲ್ದಿರ ಮಿಕ್ಸ್ ಮಾಡ್ಕೋಬೇಕು ಫಸ್ಟ್. ಓಕೆ, ಗಂಟು ಬಾರದಾಗೆ ಫಸ್ಟ್ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಬೇಯಿಸ್ಕೊಳ್ಳೋದು. ಅದೆಲ್ಲ ಫುಲ್ ಮಿಕ್ಸ್ ಆಗಬೇಕಲ್ಲ. ಅದು ಮಿಕ್ಸ್ ಆದಮೇಲೆ ಸಣ್ಣ ಉರಿನಲ್ಲಿ ಕೈ ಆಡಿಸ್ತಾನೇ ಇರಬೇಕು, ಇಲ್ಲ ಅಂತಂದರೆ ಇದು ತಳ ಹಿಡಿಯುತ್ತೆ, ಗಂಟು ಬಂದ್ಬಿಡುತ್ತೆ. ಇದು ಚೆನ್ನಾಗಿ ಬರಲ್ಲ, ಬರ್ಫಿ ಸಾಫ್ಟ್ ಬರಲ್ಲ. ಒಂದು 2 ನಿಮಿಷ 3 ನಿಮಿಷ ಇದನ್ನು ಸ್ವಲ್ಪ ಬಿಡಬೇಕು.
ಈ ಥರ ಮಾಡಿಕೊಂಡು ಗ್ಯಾಸ್ ಹಚ್ಕೊಳ್ಳೋದಾ? ಸ್ವಲ್ಪ ತಿರುಗಿಸ್ತಾನೆ ಇರಬೇಕು. ಕೈ ಬಿಡದೆ ತಿರುಗ್ತಾ ಇದನ್ನ. ಕೈ ಬಿಟ್ರೆ ಕಷ್ಟ ಇದು. ಸ್ವಲ್ಪ ಬಿಸಿ ಆದ್ಮೇಲೆ ಅಂತೂ ಇನ್ನೂ ಕೈ ಬಿಡಂಗಿಲ್ಲ. ಈಗ ತೊಂದರೆ ಇಲ್ಲ, ಸ್ವಲ್ಪ ಆಮೇಲೆ ಕೈ ಬಿಡಂಗಿಲ್ಲ. ಇದು ಎಷ್ಟು ದಿನ ಇಟ್ಕೊಳ್ಳುವ ಅಂಥದ್ದು? ಇದು ಇಟ್ಕೋಬೋದು, ಒಂದು 20 ಡೇಸ್ ತನಕ ಇಟ್ಕೋಬೋದು. ನಾವು ಹೊರಗಡೆ ಹೋಗುವಾಗ ಮಾಡಿಕೊಂಡು ಇಟ್ಕೋಬೋದು, ನೀಟಾಗಿ ಏನಾಗಲ್ಲ. ಸ್ವೀಟ್ ನೀರಿರೋದಿಲ್ವಲ್ಲ, ಹಾಲೊಂದಷ್ಟೇ ಮಿಕ್ಸ್ ಮಾಡಿರ್ತೀವಿ, ಹಾಳಾಗಲ್ಲ ಬೇಗ. ಸೊ ಇದು ಒಂದೇ ಡೈರೆಕ್ಷನ್ ಅಲ್ಲಿ ತಿರುಗಿಸ್ಬೇಕು ಅಂತ ಏನಿಲ್ಲ, ಯಾವ ಕಡೆನಾಗ ತಿರುಗಿಸ್ಬೇಕು. ಯಾಕೆಂದ್ರೆ ಕೆಲವೊಂದು ಈ ಕೇಕ್ಸ್ ಎಲ್ಲ ಮಾಡುವಾಗ ಅದಕ್ಕೆ ಒಂದೇ ಡೈರೆಕ್ಷನ್ ಅಲ್ಲಿ ನಾವು ತಿರುಗಿಸ್ಕೊಳ್ಳೋದು. ಇದಕ್ಕೇನು ತೊಂದರೆ ಇಲ್ಲ, ಯಾವ ಡೈರೆಕ್ಷನ್ ಅಲ್ಲಾದ್ರೂ ತಿರುಗಿಸ್ಬೋದು. ಅದೇ ಗಂಟು ಬರ್ದಿಲ್ದಂಗೆ ಸುತ್ತ ಹೀಗೆ ಮಾಡಿ ಮಾಡಿ ತಿರುಗಿಸ್ತಾ ಇರಬೇಕು. ಗಂಟು ಬರಬಾರ್ದು. ಈಗ ಒಂದೊಂದು ಕಡೆ ಗಂಟು ಬಿದ್ದುಬಿಟ್ರೆ ಕಷ್ಟ ಆಗುತ್ತಲ್ಲ, ಅದಕ್ಕೆ ಸುತ್ತ ಎಲ್ಲ ನೋಡ್ಕೊಂಡು ಹೀಗೆ ಮ್ಯಾಶ್ ಮಾಡಿ ಮಾಡಿ ತಿರುಗಿಸ್ಬೇಕು ಇದನ್ನ. ಸೊ ಆಯ್ತು ಅಂತ ಹೇಗೆ ಗೊತ್ತಾಗುತ್ತೆ? ಈಗ ಇದು ನೋಡಿ, ಈಗ ಹಿಂಗೆ ಬಿಟ್ಟಾಗ ಎಣ್ಣೆ ಬಿಟ್ಕೊತಾ ಇರುತ್ತೆ, ಸ್ವಲ್ಪ ಇದು ಈ ಥರ ಹರಳುತ್ತೆ, ಅವಾಗ ಗೊತ್ತಾಗ್ಬಿಡುತ್ತೆ ಇದು ಕೂಡಿರುತ್ತೆ ಎಲ್ಲ. ಆಯ್ತು. ಸೊ ಹೀಗೆ ಅದಕ್ಕೆ ಬಂದರೆ ಇದು ಆಯಿತು ಅಂತ ಆಫ್ ಮಾಡಲಾ? ಆಫ್ ಮಾಡಿಬಿಡಿ. ಅದು ತಟ್ಟೆಗೆ ಹಾಕಿ, ಇದು ಎಣ್ಣೆ ಸವರಿರೋ ತಟ್ಟೆ ಇದೆ, ಹಾಕ್ಬಿಡುವ ಇದಕ್ಕೆ. ಓಕೆ. ಸೊ ಇದನ್ನು ಪೂರ್ತಿ ತಣ್ಣಗಾದ್ಮೇಲೆ ಬೇಕಾದ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋದು. ಸ್ವಲ್ಪ ಇದಾದ್ಮೇಲೆ ಶೇಪ್ ಕೊಟ್ಬಿಡ್ಬೇಕು, ಆಮೇಲೆ ಕಟ್ ಮಾಡೋದು. ಓಕೆ. ಈಗ ಶೇಪ್ ಕೊಟ್ಬಿಡ್ತೀನಿ ನಾನು. ಓಕೆ. ಸೊ ಹಾಕಿದ ಕೂಡಲೇ ಸ್ವಲ್ಪ ಶೇಪ್ ಕೊಟ್ಟು ಬಿಟ್ಬಿಟ್ರೆ ಅದು ಕಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಓಪನ್ ಮಾಡಿ ತಕ್ಕೊಳ್ಬೋದು. ಸಣ್ಣಗಾಗಬೇಕು, ತುಂಬ ಬಿಸಿ ಇರುತ್ತೆ, ಆಯಿಲೆಲ್ಲ ತುಂಬ ಬಿಸಿ ಇರುತ್ತಲ್ಲ, ಸೊ ಅದರಿಂದ ಇದೀನಿ. ಇದು ಬೇಸನ್ ಬರ್ಫಿ ರೆಡಿ ಆಗಿದೆ. ಬೇಸನ್ ಬರ್ಫಿ ಈಗ ತಾನೇ ಕಟ್ ಮಾಡಿ ಕೊಟ್ಟಿದ್ದೀರಿ, ಬಿಸಿ ಇದೆ, ಟೇಸ್ಟ್ ಆಮೇಲೆ ನೋಡ್ತೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಎಸ್, ಬೇಸನ್ ಬರ್ಫಿ ಗೆಸ್ಟ್ ಯಾರಾದರೂ ಥಟ್ ಅಂತ ಬಂದರು ಅಂತ ಹೇಳಿದರೆ ಬೇಗ ಬೇಗ ಮಾಡಿ ಕೊಡ್ಬೋದು. ಅದು ಕೂಡ ಮಾಡಿ ಡಬ್ಬದಲ್ಲೂ ಕೂಡ ಹಾಕಿಡ್ಕೊಳ್ಬೋದು. ಸೊ ಕಮ್ಮಿ ಅಂದರೆ ಒಂದು ವಾರಕ್ಕೆ ಏನೂ ತೊಂದರೆ ಇಲ್ಲ. ಸೊ ಹೇಗೆ ಮಾಡೋದು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಬೇಸನ್ ಬರ್ಫಿ ತಯಾರಿಸುವ ವಿಧಾನ: ಮೊದಲು 1 ಕಪ್ ಕಡಲೆ ಹಿಟ್ಟಿಗೆ 2 ಕಪ್ ಸಕ್ಕರೆ, ಕಡಲೆ ಹಿಟ್ಟಿನ ಅರ್ಧದಷ್ಟು ತೆಂಗಿನ ತುರಿ, ಅರ್ಧ ಕಪ್ ಹಾಲು, ಸಕ್ಕರೆಯ ಪ್ರಮಾಣದಷ್ಟೇ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಗಂಟು ಬಾರದ ಹಾಗೆ ಕಲಸಿ. ನಂತರ ಸಣ್ಣ ಉರಿಯಲ್ಲಿ ಕೈ ಬಿಡದೆ ತಿರುವುತ್ತಾ ಒಂದು ಮುದ್ದೆ ಬರುವವರೆಗೂ ಬೇಯಿಸಿಕೊಳ್ಳಿ. ಬಳಿಕ ಎಣ್ಣೆ ಸವರಿದ ತಟ್ಟೆಗೆ ಹಾಕಿ ಬಿಸಿರುವಾಗಲೇ ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಂಡರೆ ಬೇಸನ್ ಬರ್ಫಿ ಸವಿಯಲು ಸಿದ್ಧ. ಬೇಸನ್ ಬರ್ಫಿ ಏನೋ ರೆಡಿಯಾಗಿದೆ. ಸೊ ಬಿಸಿ ಆಗಿದೆ. ಟೇಸ್ಟ್ ಅಂತೂ ಆಮೇಲೆ ನೋಡ್ತೀನಿ. ಸೊ ನೆಕ್ಸ್ಟ್ ಯಾವ ರೆಸಿಪಿ ಮಾಡ್ತಾರೆ ಅಂತ ನೋಡೋಣ ಒಂದು ಸಣ್ಣ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈಲಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಬರ್ಫಿ ಅಂತೂ ಕಾಯ್ತಾ ಇದೆ. ಸೊ ಅದು ರೆಸ್ಟ್ ಆಗ್ತಾ ಇರಲಿ. ನೆಕ್ಸ್ಟ್ ಯಾವ ರೆಸಿಪಿ ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಯಾವ ರೆಸಿಪಿ ನಮಗೆ ಹೇಳ್ಕೊಡ್ತಾ ಇದ್ದೀವಿ? ರಾಜಸ್ಥಾನಿ ಪತೋಡಿ ಅಂತ ಮಾಡ್ತಾ ಇದ್ದೀನಿ. ರಾಜಸ್ಥಾನಿ ಪತೋಡಿ ಇದು ಸಂಜೆ ಸ್ನ್ಯಾಕ್ಗೆ ಅಂತ ಹೇಳಿ. ಓಕೆ, ಇದು ಅವತ್ತೇ ಮುಗಿಸ್ಕೊಳ್ಳುವಂಥದ್ದ ಅಥವಾ ಇಟ್ಕೊಳ್ಬಹುದು? 2 ಡೇಸ್ 3 ಡೇಸ್ ಇರುತ್ತೆ, ತೊಂದರೆ ಇಲ್ಲ. ಯಾಕೆಂದ್ರೆ ಆಯಿಲಲ್ಲಿ ಡೀಪ್ ಫ್ರೈ ಮಾಡೋದಲ್ವಾ. ಓ, ಇದು ಡೀಪ್ ಫ್ರೈಡ್ ಐಟಮ್. ಇದು ಏನೂ ಆಗೋದಿಲ್ಲ. ಏನು ಮತ್ತೆ ಇದಕ್ಕೆ ತೆಂಗಿನಕಾಯಿ, ಒಣ ಕೊಬ್ಬರಿ, ಸ್ವಲ್ಪ ಶೇಂಗಾ, ಈ ಎರಡನ್ನ ಫ್ರೈ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಕರಿಬೇವು 4 ಹಾಕಿ, ಆಮೇಲೆ ಒಂದು 7-8 ಎಸಳು ಬೆಳ್ಳುಳ್ಳಿ, 1-2 ಇಂಚು ಶುಂಠಿ ಹಾಕಿ ಇಷ್ಟನ್ನು ಮಿಕ್ಸಿ ಮಾಡಿಬಿಟ್ಟು, ಚಿರೋಟಿ ರವೆ 1-2 ಸ್ಪೂನು, ಬೇಸನ್ ಕಡಲೆ ಹಿಟ್ಟಿದ್ದಕ್ಕೆ ಹಾಕಿ, ಖಾರದ ಪುಡಿ 1 ಸ್ಪೂನ್. ಓಕೆ, ಫುಲ್ ಪ್ರೋಸೆಸ್ ಹೇಳಿ ಆಯ್ತು. ಸೊ ನೆಕ್ಸ್ಟ್ ಇನ್ ಮಾಡ್ಕೊಡಿ, ನಾನು ಕುತ್ಕೊಂಡು ತಿಂತೀನಿ. ಎಸ್, ಸೊ ಹೇಗೆ ಶುರು ಮಾಡ್ಕೊಳ್ಳೋಣ? ಈಗ ಶುರು ಮಾಡೋಣ ಮೇಡಮ್. ಫಸ್ಟ್ ಒಂದು ಇದು ಬಾಣಲಿ ಕೊಡಿ, ಇದನ್ನ ಫ್ರೈ ಮಾಡಲಿಕ್ಕೆ. ಸ್ವಲ್ಪ ತೆಂಗಿನಕಾಯಿ ಇದು ಎರಡನ್ನು ಫ್ರೈ ಮಾಡ್ಕೋಬೇಕು. ಶೇಂಗಾ ಜಾಸ್ತಿ ಬೇಡ, ಸ್ವಲ್ಪ
ಲೈಟಾಗಿ ಫ್ರೈ ಮಾಡೋದು. ಓಕೆ. ಜೊತೆಗೆ ಇದನ್ನು ಇರಲಿ ಸ್ವಲ್ಪ ಬಿಸಿ. ಸೊ ಎರಡು ಸ್ವಲ್ಪ ಬಿಸಿ ಆದರೆ ಆಯ್ತಾ? ಸ್ವಲ್ಪ ಬಿಸಿ ಆದರೆ ಸಾಕು. ಹೊಗೆ ಬರ್ತಾ ಇದೆಯಲ್ಲ, ಇಷ್ಟಾದರೆ ಇದು ಸಾಕು ಮೇಡಮ್. ಸಾಕು, ಆಫ್ ಮಾಡಲಾ? ಹಾಂ. ಸೊ ಇದನ್ನಿನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಶುಂಠಿ, ಒಂದು 6-7 ಬೆಳ್ಳುಳ್ಳಿ. ಓಕೆ, 6-7 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಹಾಕಿದ್ದೀನಿ. ಒಂದಿಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4 ಕರಿಬೇವಿದೆ ಅದರೊಳಗಡೆ, ಇಷ್ಟು ಹಾಕಿದ್ದೀನಿ. ಇಷ್ಟನ್ನು ಹಾಕಿ ಮಿಕ್ಸಿ ಮಾಡಿ. ನೀರು ಹಾಕ್ಕೊಳ್ಬೇಕಾ? ಸ್ವಲ್ಪ ನೀರು ಹಾಕಿ. ಓಕೆ, ಜಾಸ್ತಿ ಬೇಡ, ಸ್ವಲ್ಪ ಒಂದು ನಾರ್ಮಲ್ಲಿಗೆ ನೋಡ್ಕೊಳ್ಳಿ. ಸಾಕು ಸಾಕು ನೋಡಿ ಹಾಕುವ. ಸೊ ಫೈನ್ ಪೇಸ್ಟ್ ಇದು ಪೇಸ್ಟ್ ಮಾಡ್ಕೋಬೇಕು. ಅದಕ್ಕೆ ಅದರಲ್ಲೇ ಇದನ್ನು ಕಲಿಸ್ಬೇಕು, ಬೇರೆ ಏನೂ ಹಾಕ್ಲಿಕ್ಕಿಲ್ಲ. ತುಂಬ ಅನ್ಸಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೋದು, ತುಂಬ ಗಟ್ಟಿ ಅನ್ಸಿದ್ರೆ. ಓಕೆ, ಚಪಾತಿ ಅದಕ್ಕೆ ಕಲಿಸ್ಕೋಬೇಕು. ಸಾಕು ಸಾಕು. ಈಗ ಇದಕ್ಕೊಂದು ಬೌಲು ಚಿರೋಟಿ ರವೆ ಹಾಕ್ತಿದ್ದೀನಿ. ಒಂದೆರಡು ಸ್ಪೂನ್ ಬೇಸನ್ ಹಾಕ್ತಾ ಇದ್ದೀನಿ. ಓಕೆ, ಇದಕ್ಕೆ ಪ್ರಮಾಣ ಅಂತ ಏನಾದರೂ ಇದೆಯಾ? ಹೇಗೆ ಪ್ರಮಾಣ ಅಂತಂದರೆ ನಮ್ಮ ಅಳತೆಗೆ ಒಂದು ಬೌಲ್ ಹಾಕ್ಕೊಂಡ್ರೆ ಇದಕ್ಕೆ ಎಷ್ಟು ಇಡ್ಸುತ್ತೆ ಅಷ್ಟನ್ನು ಹಾಕಿ ಮಸಾಲೆ ಹಾಕಿ ಕಲಿಸೋದು ಅಷ್ಟೇ. ಈ ಪ್ರಮಾಣದಲ್ಲಿ ಹಾಕಬೇಕು. ಒಂದು ಬೌಲಿಗೆ 1-2 ಸ್ಪೂನು ಬೇಸನ್ನು, 1 ಸ್ಪೂನು, ಒಂದು ಮುಕ್ಕಾಲು ಸ್ಪೂನು ಖಾರದ ಪುಡಿ, 1 ಸ್ಪೂನು ಕಪ್ಪು ಎಳ್ಳು, ಸ್ವಲ್ಪ ಸಾಲ್ಟ್ ರುಚಿಗೆ, ಕಲಸೋಣ. ಮಸಾಲೆ ಹಾಕ್ಬಿಟ್ಟಿದ್ದಕ್ಕೆ ಸೊ ಚಪಾತಿ ಅದಕ್ಕೆ ಅಂಟಿನ ಅದಕ್ಕೆ ಕಲಿಸ್ಕೋಬೇಕು. ಇದನ್ನು ನೋಡ್ಕೊಂಡು ಈ ಮಸಾಲೆನ ಇದಕ್ಕೆ ಯೂಸ್ ಮಾಡಬೇಕು. ಓಕೆ, ತುಂಬಾ ನೀರಾದರೆ ಚೆನ್ನಾಗಿ ತೆಳುವಾದರೆ ಚೆನ್ನಾಗಿರಲ್ಲ. ಚಪಾತಿ ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಕಲಸಿ ಸ್ವಲ್ಪ ಹೊತ್ತು ಇಟ್ಕೊಳ್ಬೇಕಾ ಹೇಗೆ? ಒಂದು ಸ್ವಲ್ಪ ಬಿಡಬೇಕು ಮೇಡಮ್. ಒಂದು ಎಷ್ಟೊತ್ತು? ಒಂದು 10-15 ನಿಮಿಷ ಬಿಡಬೇಕು. ಅದು ಚಿರೋಟಿ ರವೆ ಅಲ್ಲ, ಸ್ವಲ್ಪ ನೆನೆಬೇಕಲ್ಲ. ಗೋಧಿ ಹಿಟ್ಟಾದರೆ ಬೇಗ ಆಗುತ್ತೆ, ಚಿರೋಟಿ ಆದರೆ ಸ್ವಲ್ಪ ನೆನೆ. ಇದಕ್ಕೆ ಗೋಧಿ ಹಿಟ್ಟು ಹಾಕೊಳ್ಳೋದಕ್ಕಿದೆಯಾ? ಹಾಕೊಳ್ಳಬಹುದಾ? ಇಲ್ಲ, ಗೋಧಿ ಹಿಟ್ಟೇನಿಲ್ಲ. ಇದಕ್ಕೆ ಚಿರೋಟಿ ರವೆ ಮಾತ್ರ. ಸಾಮಾನ್ಯ ಫ್ರೈಯಿಂಗ್ಗೆ ಸಾಮಾನ್ಯೆಲ್ಲ ಜಾಸ್ತಿ ಚಿರೋಟಿ ಯೂಸ್ ಮಾಡ್ತಾರೆ. ಚಿರೋಟಿ ರವೆ. ಸೊ ನೋಡಿ, ಇದು ಅದಕ್ಕೆ ಬಂದಿದೆ. ಇದು ಸ್ವಲ್ಪ ಹೊತ್ತು ಬಿಟ್ಟು ಲಟ್ಸೋದು. ಸೊ ಏನಾದರೂ ಗಟ್ಟಿ ಅನ್ನಿಸ್ತು ಮತ್ತೆ ಪುನಃ ಬೇಕಾದರೆ ಸ್ವಲ್ಪ ಇದೇ ಮಸಾಲೆನೇ ಹಾಕಿ ಸ್ವಲ್ಪ ನಾದ್ಕೊಂಡ್ಬಿಟ್ಟು ಮಾಡ್ಬೋದು. ಹಾಗನ್ಸಿದ್ರೆ ಆ ಥರ ಮಾಡಿ. ಈಗ ಇದು ಸ್ವಲ್ಪ ನೆನೆಯೋ ತನಕ ನಾವು ಎಣ್ಣೆ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ಅಲ್ಲಿಗೆ ಅದು ಸರಿ ಹೋಗುತ್ತೆ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಈಗ ಲಟ್ಸೋಣ. ಓಕೆ, ಚಪಾತಿ ಥರ ಸ್ವಲ್ಪ ಅಗಲಕ್ಕೆ ಲಟ್ಟಿಸ್ಕೊಳ್ಳೋದು. ಸೊ ಅಷ್ಟೇ ದಪ್ಪ ಲಟ್ಟಿಸ್ಕೊಳ್ಬೇಕಾ? ಸ್ವಲ್ಪ ಒಂಚೂರು ಲೇಯರ್ ದಪ್ಪ ಇರಬೇಕು, ಯಾಕೆಂದರೆ ಇದು ಸ್ವಲ್ಪ ಸ್ನ್ಯಾಕ್ಸ್ ಟೈಪ್ ಅಲ್ವಾ. ತುಂಬ ಚಪಾತಿ ಥರ ತೆಳ್ಳಗೂ ಅಲ್ಲ, ಸ್ವಲ್ಪ ಚಪಾತಿ ಥರ ಚಪಾತಿಗಿನ ದಪ್ಪ ಲಟ್ಟಿಸ್ಕೋಬೇಕು. ಪರೋಟ ಟೈಪಲ್ಲಿ ಸ್ವಲ್ಪ. ಸೊ ನಿಮ್ಮ ರಾಜಸ್ಥಾನಿ ಫ್ರೆಂಡಿಂದ ಬೇರೆ ಯಾವ ಡಿಶ್ ಕಲ್ತಿದ್ದೀರಿ? ಅವ್ರದಂತೂ ತುಂಬ ವೆರೈಟಿ ಇದೆ. ಈ ದಾಲ್ ಬಾಟಿ ಚೂರ್ಮಾ ಹೌದು, ಎಲ್ಲ ಹೇಳ್ತಾರೆ, ತುಂಬ ಡಿಫ್ರೆಂಟ್ ಆಗಿರುತ್ತೆ.
ಕಲಿಬೇಕಷ್ಟೇ ನಾವು ಅವ್ರ ಹತ್ರ. ಅದು ಕಲಿಯೋದಂದ್ರೆ ನಮಗೆ ಈ ಕಡೆಯವ್ರದ್ದೇ ಇಷ್ಟ ಆಗುತ್ತಲ್ಲ, ಹಂಗಾಗಿ ನಾವು ಅದು ಸ್ವಲ್ಪ ಅವ್ರದ್ದೆಲ್ಲ ಆಯಿಲಿ ತುಂಬ ಇಂಥದ್ದು ಖಾಲಿ ಸ್ನ್ಯಾಕ್ಸ್ಗೆಲ್ಲ ಆಗುವಂಥದ್ದನ್ನ ಕಲ್ತ್ಕೊಂಡಿದ್ದೀವಿ ಅಷ್ಟೇ. ಅವ್ರದ್ದು ಅಡುಗೆನಲ್ಲಿ ತುಂಬ ತುಪ್ಪ ಬೆಣ್ಣೆ ಎಲ್ಲ ಜಾಸ್ತಿ ಅಲ್ಲ, ತುಪ್ಪ ಹೆಚ್ಚಿಗೆ ಬಳಸ್ತಾರೆ. ತುಪ್ಪ ಹೆಚ್ಚಿಗೆ ಬಳಸ್ತಾರೆ. ಚಾಕು ತಾವು ಕಟ್ ಮಾಡೋಣ. ಸೈಡ್ಸ್ ಎಲ್ಲ ಸ್ವಲ್ಪ ನೀಟಾಗಿ ತೆಗೆದುಬಿಟ್ರೆ ಶೇಪ್ಸಿಂದೆಲ್ಲ ಸಿಗುತ್ತಲ್ಲ, ಸೊ ಅದರಿಂದ ಎಣ್ಣೆ ಕಾದಿದೆ, ಹಾಕೊಳ್ಳೋದಾ? ಹಾಕಿ ಸಿಮ್ಮಲ್ಲಿ ಇದೆ. ಅದು ಸ್ವಲ್ಪ ಮೇಲ್ ಬಂದಾಗ ನಾವು ಅದನ್ನು ತಿರುಗಿಸಿ ಹಾಕೋದು, ತಿರುಗಿಸ್ಬಿಡ್ಬೇಕು. ಸೊ ತೆಂಗಿನ ತುರಿ ಇದೆಲ್ಲ ಹಾಕಿರೋದ್ರಿಂದ ನೀವು ಹೇಳಿದ ಪ್ರಕಾರ ಹೆಚ್ಚಿಗೆ ದಿನ ಇಟ್ಕೊಳ್ಳೋಂಗಿಲ್ಲ, ಎರಡು ದಿನ ಮಾತ್ರ ಇರುತ್ತೆ ಅಷ್ಟೇ. ಏರ್ ಟೈಟ್ ಬಾಕ್ಸಲ್ಲಿ ಇಟ್ಕೋಬೋದು. ಅದು ಸ್ವಲ್ಪ ತೆಂಗಿನಕಾಯಿ ಹಾಕಿರೋದ್ರಿಂದ ಜಾಸ್ತಿ ಸಹ ಬರೋದಿಲ್ಲ. ನೀವು ಯಾವ ಆಕಾರದಲ್ಲಿ ಬೇಕಾದ್ರೆ ಕಟ್ ಮಾಡ್ಕೋಬೋದು. ಸೊ ಇದಕ್ಕೆ ಹೆಚ್ಚಿಗೆ ಏನು ಸಾಸ್ ಅಂತದೇನಾದ್ರೂ ಬೇಕಾಗುತ್ತೆ? ಖಾಲಿ ಹಾಗೇನೆ ಟೀಗೆ ತಿನ್ಲಿಕ್ಕೆ ತಕ್ಕೊಳ್ಳೋದಾ? ಈಗ ಇದಾಗಿದೆ, ತೆಗೆಯೋಣ. ಒಳ್ಳೆ ಗರಿ ಗರಿ ಆಗಿದೆ ಅಂತ ಗೊತ್ತಾಗುತ್ತೆ ಬೀಳುವಾಗಲೇ ಸೌಂಡು. ಎಸ್. ಸೊ ಪತೋಲಿ ಅಲ್ಲ, ಪತೌಡಿ. ಓಕೆ, ಪತೌಡಿ. ನಾನು ಇಷ್ಟೊತ್ತು ಪತೋಲಿ ಅನ್ಕೊಂಡಿದ್ದೆ. ಪತೌಡಿ ಇಸ್ ರೆಡಿ. ಮೇಡಮ್, ಇದು ರಾಜಸ್ಥಾನಿ ಪತೌಡಿ ಸಂಜೆ ಸ್ನ್ಯಾಕ್ಸಿಗೆ ಜೊತೆ. ಎಸ್, ಸಂಜೆ ಟೀ ಟೈಮ್ಗೆ ಎರಡು ಆಗುವಂಥದ್ದು ಹೇಳ್ಕೊಟ್ಟಿದ್ದೀರಿ. ಸೊ ಇದು ರಾಜಸ್ಥಾನಿ ಪತೌಡಿ. ಓಕೆ, ಥ್ಯಾಂಕ್ ಯು. ರಾಜಸ್ಥಾನಿ ಪತೌಡಿ ಅಥವಾ ಖಾರ ಬಿಸ್ಕೆಟ್ ಅಂತಲೂ ಹೇಳ್ಬೋದು, ಸುಲಭ ರೀತಿಯಲ್ಲಿ ಹೇಳೋದಾದರೆ. ಸೊ ಸೂಪರ್ಬ್ ಆಗಿರ್ಬೋದು. ಟೇಸ್ಟ್ ಹೇಗಿದೆ ಆಮೇಲೆ ಹೇಳ್ತೀನಿ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ರಾಜಸ್ಥಾನಿ ಪತೌಲಿ ತಯಾರಿಸೋ ವಿಧಾನ: ಮೊದಲು ಶೇಂಗಾ ಬೀಜ ಹಾಗೂ ಕೊಬ್ಬರಿ ಚೂರನ್ನು ಸ್ವಲ್ಪ ಬಿಸಿ ತಾಗುವವರೆಗೂ ಹುರಿದು, ನಂತರ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೂ ಕರಿಬೇವು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಚಿರೋಟಿ ರವೆಗೆ 1-2 ಚಮಚ ಕಡಲೆ ಹಿಟ್ಟು, ಮೆಣಸಿನ ಪುಡಿ, ಕಪ್ಪು ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು, ರುಬ್ಬಿದ ಮಸಾಲೆ ಹಾಕಿ ಚಪಾತಿ ಅಂಟಿನ ಹದಕ್ಕೆ ಕಲಸಿಕೊಳ್ಳಿ. ಬಳಿಕ ದಪ್ಪನೆ ಲಟ್ಟಿಸಿ ಚೌಕಾಕಾರದಲ್ಲಿ ತುಂಡು ಮಾಡಿಕೊಂಡು ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಗರಿಗರಿಯಾದ ರಾಜಸ್ಥಾನಿ ಪತೌಲಿ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ಸ್ವಾದಿಷ್ಟ. ಎಸ್ ಮೇಡಮ್, ರಾಜಸ್ಥಾನಿ ಡಿಶ್ ಹೇಳ್ಕೊಟ್ಟಿದ್ರಿ. ಸೊ ಫಸ್ಟ್ ಇದನ್ನೇ ಟೇಸ್ಟ್ ನೋಡೋಣ. ಓಕೆ ಮೇಡಮ್, ತಗೊಳ್ಳಿ. ಸೊ ಗರಿ ಆಗಿದೆ ಅಲ್ವಾ? ಸೊ ಹಾಕುವಾಗಲೇ ಅಂದ್ಕೊಂಡೆ, ತೆಗಿವಾಗ ಅದನ್ನು ಹೇಗಿದೆ ಮೇಡಮ್? ಖಾರ ಬಿಸ್ಕೆಟ್ ಸಖತ್ತಾಗಿದೆ. ಸೊ ರಾಜಸ್ಥಾನಿ ಡಿಶ್ ಇದು. ಸೂಪರ್ಬ್ ಆಗಿದೆ ಮೇಡಮ್. ಖಾರ ಕ್ರಿಸ್ಪ್ ಇದೆ, ಬೇರೆ ಒಂದು ಖಾರ ತುಂಬ ಚೆನ್ನಾಗಿದೆ. ಶೇಪ್ ಒಳ್ಳೆ ಬಿಸ್ಕೆಟ್ ಥರನೇ ಇದೆ. ವೆರಿ ನೈಸ್. ಸೊ ಸ್ವೀಟ್ ನೋಡೇ ಬೇಡ, ಇದ್ರೂ ಕೂಡ ಟೇಸ್ಟ್ ನೋಡಿಲ್ಲ. ತಗೊಳ್ಳಿ. ಸೊ ಬರ್ಫಿ, ತೆಂಗಿನ ತುರಿ ಕಮ್ಮಿ ಹಾಕ್ಕೊಂಡ್ರೆ ಮೈಸೂರು ಪಾಕ್ ಟೇಸ್ಟ್ ಬರುತ್ತೆ ಅಂತ ಹೇಳಿದ್ರಿ. ಸೊ ತೆಂಗಿನ ತುರಿ ಜಾಸ್ತಿನೇ ಇದೆ, ಮೈಸೂರು ಪಾಕ್ ಟೇಸ್ಟ್ ಇಲ್ಲ.
ಬಟ್ ಈ 7 ಕಪ್ ಇದರ ಒಂದು ಟೇಸ್ಟ್ಗೆ ಹತ್ರ ಆಗಿದೆ. ಅದು ಅದೇ ಟೈಪೇನೆ, ಸ್ವಲ್ಪ ಕಡಿಮೆ ಆಗ್ತೀವಿ ಅಷ್ಟೇ. ಎಸ್ ಎಕ್ಸಾಕ್ಟ್ಲಿ. ಸೊ ಪ್ರಮಾಣದಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಟೇಸ್ಟಲ್ಲೂ ಕೂಡ ಎಷ್ಟು ಡಿಫರ್ ಆಗುತ್ತೆ ನೋಡಿ. ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ, ಸೂಪರ್. ಸೊ 2 ಡಿಶ್ ಕೂಡ ಯಾರಾದರೂ ಗೆಸ್ಟ್ ಬರ್ತಾರೆ ಅಂದರೆ ಮಾಡಿ ಮಧ್ಯಾಹ್ನವೇ ಮಾಡಿ ಇಟ್ಕೊಂಡ್ರೆ ಸಂಜೆ ಟೀ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿದೆ 2 ಡಿಶ್ ಕೂಡ, ವೆರಿ ಟೇಸ್ಟಿ. ಹೇಗನಿಸ್ತು ನಮ್ಮ ಕಿಚನಲ್ಲಿ ಕುಕ್ ಮಾಡಿ? ತುಂಬ ಚೆನ್ನಾಗಿ ಅನ್ನಿಸ್ತು ಮೇಡಮ್. ನಾವು ಮನೆಯಲ್ಲೇ ಮಾಡ್ತಾ ಇರ್ತೀವಿ, ಇಲ್ಲಿಗೆ ಬಂದ ಒಂದು ಡಿಫ್ರೆಂಟ್ ಅನ್ನಿಸ್ತಾ ಇದೆ, ಖುಷಿ ಆಯ್ತು. ಸೊ ಮನೇಲಿ ಮಾಡೋದಕ್ಕಿಂತ ಟೇಸ್ಟಿ ಅನ್ನಿಸ್ತಾ? ಹೌದು, ಎಸ್, ಖುಷಿನೂ ಆಯ್ತು. ತುಂಬ ಚೆನ್ನಾಗಿದೆ, ನಮಗೂ ಕೂಡ ತುಂಬ ಸಂತೋಷ ಆಯಿತು. ಇನ್ನೂ ಹೊಸ ಹೊಸ ರೀತಿಯಾದಂಥ ರೆಸಿಪೀಸ್ ಬಂದು ನಮಗೆ ಹೇಳ್ಕೊಡ್ತಾ ಇರಿ. ಒಳ್ಳೆ ರುಚಿಕರವಾದಂಥ ಅಡುಗೆನ ಹೇಳ್ಕೊಡಿದ್ರಿ, ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೇನೆ ರಾಜಸ್ಥಾನಿ ಡಿಶ್ ಏನೋ ಹೇಳ್ಕೊಟ್ರಿ, ಮಂಗಳೂರಿಗೆ ಬಂದು 3 ವರ್ಷ ಆಯಿತು ಅಂತ ಹೇಳ್ತಿದ್ರಿ. ಸೊ ಮಂಗಳೂರದೇ ಸ್ವಲ್ಪ ಏನಾದರೂ ಕಲ್ಚರ್ ಅಥವಾ ತಿಂಡಿ ತಿನಿಸುಗಳನ್ನು ತಿಂದು ನೋಡಿ. ಸಂತೋಷ್ ರೈಸ್ ಅವರ ವತಿಯಿಂದ ಕೃಷ್ಣಕ್ಕೆ ಥ್ಯಾಂಕ್ ಯು ಮೇಡಮ್. ಸೊ ಸೌತಿಂದ ನಾರ್ತ್ಗೆ ಹೋದ್ವಿ ಇವತ್ತು. ಸುಲಭವಾಗಿತ್ತು ರಾಜಸ್ಥಾನಿ ಪತೋಡಿ, ವೆರಿ ಟೇಸ್ಟಿ, ಒಳ್ಳೆ ಖಾರ ಬಿಸ್ಕೆಟ್ ಸಖತ್ತಾಗಿದೆ. ಸೊ ಸಂಜೆ ಟೀ ಟೈಮ್ಗೆ ಹೇಳಿ ಮಾಡಿಸಿದ್ದು. ಸೊ ಸೂಪರ್ಬ್ ಆಗಿರುವಂಥ 2 ರೆಸಿಪಿ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತಾನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.